ಬಿಜೆಪಿ ಕಾರ್ಯಕರ್ತ ಸಂತೋಷ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಸಚಿವ ಈಶ್ವರಪ್ಪ ಬಂಧನಕ್ಕೆ ಮತ್ತು ನ್ಯಾಯಕ್ಕೆ ಆಗ್ರಹಿಸಿ ಜಿಲ್ಲಾ ಕಾಂಗ್ರೆಸ್ ನಾಯಕರು ಮತ್ತು ಕಾರ್ಯಕರ್ತರು ಇಂದು ಸಂಜೆ ನಗರದ ಓಷನ್ ಪರ್ಲ್ ಹೋಟೆಲ್ ಎದುರು ಬಿಜೆಪಿ ನಾಯಕರ ವಿರುದ್ಧ ಮುತ್ತಿಗೆ ಹಾಕಲು ಯತ್ನಿಸಿದಂತಹ ಘಟನೆ ನಡೆದಿದೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮತ್ತು ಬಿಜೆಪಿ ರಾಜ್ಯ ಘಟಕದ ನಾಯಕರುಗಳ ಸಭೆ ನಡೀತಾ ಇದ್ದ ಸಂದರ್ಭದಲ್ಲೇ ಕಾಂಗ್ರೆಸ್ ಕಾರ್ಯಕರ್ತರು ಮಿಥುನ್ ರೈ ನೇತೃತ್ವದಲ್ಲಿ ಹೋಟೆಲ್ಗೆ ನುಗ್ಗಲು ಯತ್ನವನ್ನ ಮಾಡಿದ್ದಾರೆ. ಏಕಾಏಕಿ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರನ್ನ ನೋಡಿದಂತಹ ಮಂಗಳೂರು ಪೊಲೀಸ್ ಕಮಿಷನರ್ ಮತ್ತು ಇತರ ಅಧಿಕಾರಿಗಳು ಒಂದು ಕ್ಷಣ ಅವಕ್ಕಾಗಿದ್ದಾರೆ. ಬಳಿಕ ಪೊಲೀಸರು ಧಾವಿಸಿ ಬಂದು ಕಾರ್ಯಕರ್ತರನ್ನ ತಡೆದು ಬಂಧಿಸಿದ್ದು, ಸ್ಥಳದಲ್ಲಿ ಇದೀಗ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಏರ್ಪಡಿಸಲಾಗಿದೆ. ಈ ಸಂದರ್ಭ ಕಾಂಗ್ರೆಸ್ ಕಾರ್ಯಕರ್ತರು ಕಪ್ಪು ಬಾವುಟವನ್ನ ಪ್ರದರ್ಶಿಸಿ ಪ್ರತಿಭಟನೆಯನ್ನ ನಡೆಸಿದ್ರು. ಅಲ್ಲದೆ ಬಿಜೆಪಿ ನಾಯಕರು ಪಕ್ಷದ ವಿರುದ್ಧ ಧಿಕ್ಕಾರವನ್ನ ಕೂಗಿದ್ರು. ಈ ಸಂದರ್ಭ ಮುತ್ತಿಗೆ ಹಾಕಲು ಯತ್ನವನ್ನ ಮಾಡಿದಂತವರನ್ನ ಪೊಲೀಸರು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ತಳ್ಳಾಟ ನೂಕಾಟವು ನಡೆಯಿತು. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಘಟನಾ ಸ್ಥಳದಿಂದ ನಮ್ಮ ಪ್ರತಿನಿಧಿ ರಾಜೇಶ್ ಅವರು ಮಾಹಿತಿಯನ್ನ ನೀಡ್ತಾರೆ. ರಾಜೇಶ್, ನಮಸ್ತೆ. ನಮಸ್ತೆ ರಾಜೇಶ್, ಅಂದ್ರೆ ಇವಾಗ ಓಷನ್ ಪರ್ಲ್ ಹೋಟೆಲ್ ಏನಿದೆ ಅಲ್ಲಿ ಮುಖ್ಯಮಂತ್ರಿಗಳ ಕಾರ್ಯಕಾರಿಣಿ ಸಭೆ ಆಗ್ತಾ ಇದೆ ಪಕ್ಷದ ಮುಖಂಡರುಗಳೊಂದಿಗೆ. ಇಂತಹ ಸಂದರ್ಭದಲ್ಲೇ ಒಂದು ಕ್ಷಣ ಅಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಏನು ಮುತ್ತಿಗೆಯನ್ನು ಹಾಕಿದ್ದಾರೆ ಈ ಒಂದು ಈಶ್ವರಪ್ಪ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಪ್ರಸ್ತುತ ಪರಿಸ್ಥಿತಿ ಯಾವ ರೀತಿ ಇದೆ, ಯಾಕಾಗಿ ಇವರು ಹೋರಾಟವನ್ನ ಮಾಡ್ತಿದ್ದಾರೆ, ಇವರ ಬೇಡಿಕೆಗಳು ಏನು ಅನ್ನುವಂಥದ್ದು? ಹೌದು ಅಂಜನ್, ಇವತ್ತು ಮಂಗಳೂರಿಗೆ ಭೇಟಿ ನೀಡಿದಂತ ಸಿಎಂ ಕೊಡಗು, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿಯ ಪ್ರಮುಖ ಪಕ್ಷದ ಪದಾಧಿಕಾರಿಗಳೊಂದಿಗೆ ಸಭೆ ನಡೆಸ್ತಾ ಇದ್ದಾರೆ. ಪಕ್ಷದ ಇದು ಇಲೆಕ್ಷನ್ ಇಯರ್ ಆಗಿರೋದ್ರಿಂದ ಇದೇ ವೇಳೆ ಉಡುಪಿಯಲ್ಲಿ ಸಂತೋಷ್ ಎಂಬುವವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಕಾರಣ ಏನು ಅಂತ ಅಂದ್ರೆ ಈಶ್ವರಪ್ಪನವರು 40% ಕಮಿಷನ್ ತಗೊಳ್ತಿದ್ದಾರೆ ಅನ್ನೋ ಆರೋಪದ ಮೇಲೆ ವಾಟ್ಸ್ಆಪ್ ಮೆಸೇಜ್ ನಲ್ಲಿ ಡೆತ್ ನೋಟ್ ಬರೆದಿಟ್ಟು ಸುಸೈಡ್ ಮಾಡಿದ್ದಾರೆ ಅನ್ನೋದು. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಕ್ಷಿಣ ಕನ್ನಡ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಇವತ್ತು ಓಷನ್ ಪರ್ಲಿಗೆ ಮುತ್ತಿಗೆ ಹಾಕಲಾಯಿತು ಅಂಜನ್. ಇದೇ ವೇಳೆ ಈ ಪೊಲೀಸರಿಗೆ ಯಾವುದೇ ರೀತಿ ಮುನ್ಸೂಚನೆ ಇರಲಿಲ್ಲ ಹಾಗೂ ಭದ್ರತೆ ಒಂದು ಹಂತದಲ್ಲಿ ಇತ್ತು. ಆದ್ರೆ ಯಾವುದೇ ಮುನ್ಸೂಚನೆ ಇಲ್ಲದೆ ಇದ್ದರಿಂದ 15ರಿಂದ 20 ಜನರ ತಂಡದ ಯುವ ಕಾಂಗ್ರೆಸ್ ತಂಡ ಏಕಾಏಕಿ ಮುತ್ತಿಗೆ ಹಾಕಿದ ಕಾರಣದಿಂದ ಏಕಾಏಕಿ ಪೊಲೀಸರು ಅವಕ್ಕುಗೊಂಡ್ರು, ಗಲಿಬಿಲಿಗೊಂಡ್ರು. ಈ ವೇಳೆ ಪೊಲೀಸರು ತಕ್ಷಣವೇ ಅವರನ್ನು ಆವರಣದಿಂದ ಹೊರಗಡೆ ತಳ್ಳಿ ನಂತರ ಬಸ್ನಲ್ಲಿ ವಶಕ್ಕೆ ಪಡೆದುಕೊಂಡು ಅವರನ್ನು ವಶಕ್ಕೆ ಪಡೆದಿದ್ದಾರೆ. ಏನು ಅಂತ ಹೇಳಿ ರಾಜೇಶ್, ಇವಾಗ ಸಾಮಾನ್ಯವಾಗಿ ಮುಖ್ಯಮಂತ್ರಿಗಳು ಬರ್ತಾರೆ ಅಂತ ತಕ್ಷಣ ಭದ್ರತೆಗಳು ತುಂಬಾನೇ ಟೈಟ್ ಫುಲ್ ಆಗಿರುತ್ತೆ. ಸೊ ಇಂಥ ಸಂದರ್ಭದಲ್ಲೂ ಕೂಡ ಯಾವ ಒಂದು ಸುಳಿವು ಕೂಡ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಇದೊಂದು ಪೊಲೀಸ್ ಇಲಾಖೆಯ ಭದ್ರತಾ ವೈಫಲ್ಯ ಅನ್ನುವಂಥದ್ದು ಕಾಣಲ್ವಾ ಅಂತ ಹೇಳಿ ರಾಜೇಶ್? ಹೌದು ಅಂಜನ್, ಇವತ್ತು ಯಾಕಂದ್ರೆ ಇದು ಮಾಧ್ಯಮದವರಿಗೂ ಸಿಕ್ಕಿರೋದು 2-3 ನಿಮಿಷದ ಮುಂಚೆ ಇದರ ಮಾಹಿತಿ ಇಂತಹ ಅವರು ಮುತ್ತಿಗೆ ಹಾಕ್ತಾ ಇದ್ದಾರೆ ಅನ್ನೋದು. ಆದ್ರೆ ಇಂಟೆಲಿಜೆನ್ಸಿಗೂ ಇದರ ಬಗ್ಗೆ ಮಾಹಿತಿ ಇರ್ಲಿಲ್ಲ ಅನ್ನೋದು ಪೊಲೀಸ್ ಇಲಾಖೆಯ ಮಾಹಿತಿ ಹೇಳ್ತಾ ಇದೆ ಅಂಜನ್. ಇನ್ನು ಇವಾಗ ಅಂದ್ರೆ ಕಾಂಗ್ರೆಸ್ ನಾಯಕರನ್ನ ಬಂಧನ ಮಾಡಿದ್ದಾರೆ ಈಗ ಪೊಲೀಸ್ ಇಲಾಖೆಗಳು. ಸೊ ಯಾವ ರೀತಿ ಮುಂದಿನ ಅವರ ನಡೆ ಯಾವ ರೀತಿ ಇರುತ್ತೆ, ಹೋರಾಟಗಳು ಯಾವ ರೀತಿ ಮುಂದುವರಿಯುತ್ತೆ ಅನ್ನುವಂಥದ್ದು ರಾಜೇಶ್? ಇವಾಗ ಇಲ್ಲಿ ಒಂದು ಅಂಶವನ್ನು ಗಮನಿಸಬೇಕು ಅಂಜನ್. ಇವತ್ತು ಯುವ ಕಾಂಗ್ರೆಸ್ ಮಂಗಳೂರಲ್ಲಿ ಮಾತ್ರ ಹೋಟೆಲ್ಗೆ ದಾಳಿ ನಡೆಸಿಲ್ಲ, ಜೊತೆಗೆ ಬೆಂಗಳೂರಲ್ಲಿರುವಂತಹ ಈಶ್ವರಪ್ಪ ಅವರ ಮನೆಗೂ ಯುವ ಕಾಂಗ್ರೆಸ್ನಿಂದ ಮುತ್ತಿಗೆ ಹಾಕಿದ್ದಾರೆ. ಇದೇ ವೇಳೆ ಅವರನ್ನು ಕೂಡ ಬಂಧಿಸಲಾಗಿದೆ. ಇದರ ಜೊತೆಗೆ ಈ ಮಂಗಳೂರಲ್ಲಿ ಸಿಎಂ ಇವತ್ತು ಮತ್ತು ನಾಳೆ ಇರ್ತಾರೆ ಅನ್ನೋ ಮಾಹಿತಿ ಇತ್ತು. ಆದರೆ ಅವರ ರಾಜ್ಯದಲ್ಲಿ ಇಂಥ ಬೆಳವಣಿಗೆ ಆದ ಕಾರಣದಿಂದ ಇವತ್ತು ರಾತ್ರಿ ಪೊಳಲಿಗೆ ಭೇಟಿ ಕೊಟ್ಟು ನಂತರದಲ್ಲಿ ಬೆಂಗಳೂರಿಗೆ ಹಿಂತಿರುಗುವಂತ ಸಾಧ್ಯತೆ ಕೂಡ ಇದೆ ಅಂಚನ್. ಧನ್ಯವಾದಗಳು ರಾಜೇಶ್ ಮಾಹಿತಿಗಾಗಿ.
down, down.